ಈಗ ಅಕ್ರಮ ಸಕ್ರಮ ವಿಚಾರದಲ್ಲಿ ತಾವು ಸುದ್ದಿಗೋಷ್ಠಿ ಮಾಡಿದ್ರಿ. ಮಾಜಿ ಶಾಸಕರು ತಮಗೆ ಒಂದು ಸವಾಲನ್ನು ಒಡ್ಡಿದ್ದಾರೆ. 45 ಮಂದಿ ಯಾರು ಅನ್ನುವಂಥದ್ದನ್ನ ತೋರಿಸಬೇಕು, ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದು. ಏನು ಹೇಳಿದ್ರೆ ಒಳ್ಳೆಯ ಜಾಗಕ್ಕೆ ಬರಬೇಕು ನೋಡಿ, ಒಳ್ಳೆಯ ಜಾಗಕ್ಕೆ ಬರಬೇಕು, 48 ಜನ ಯಾರು ಇದನ್ನೆಲ್ಲ ಹೇಳಿದ್ದಾರೆ. ಅವರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ಕೋಡಿಂಬಾಡಿಯಲ್ಲಿ 5-6 ಜನ ಇದ್ದಾರೆ. ಅವರು ಬನ್ನಿ ಅಂತ ಹೇಳಿದರೆ ಅವರಿಗೆ ಬರಲಿಕ್ಕೆ ಆಗ್ತದಾ? ಅವ್ರು ಕೇಳ್ತಾರಾ? ಆಯಿತು. ನನಗೆ ಮೊನ್ನೆಯಿಂದ ಒಂದು 25 ಜನ ಫೋನ್ ಮಾಡಿದ್ದಾರೆ. ನಾನು 50 ಕೊಟ್ಟಿದ್ದೀನಿ, 2 ಲಕ್ಷ ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ. ನಾನು 8 ಲಕ್ಷ ಕೊಟ್ಟು ನನ್ನ ಕಡತವನ್ನು ಅಲ್ಲಿ ಇಟ್ಟಿದ್ದಾರೆ, ಮಾಡಲಿಲ್ಲ, ಇವತ್ತು RTC ಆಗಲಿಲ್ಲ ಅಂತ ಹೇಳಿದವರು ನನ್ನ ಹತ್ರ. ನಾನು ಮಾಡಿಕೊಡ್ತಾ ಇದ್ದೇನೆ. ನಾನು ಅವರನ್ನು, ಆದರೆ ನಾನು ಇವರಿಗೊಂದು ಪ್ರಶ್ನೆ ಹೇಳ್ತೇನೆ. ಇವರು ತಗೊಂಡೇ ಇಲ್ಲ, ಇವರ ಕೈಯಲ್ಲಿ ತಗೊಂಡಿರ್ಲಿಕ್ಕಿಲ್ಲ, ಇವರ ಪಕ್ಕದಲ್ಲಿ ಇವರ ಪಿಎಗಳಿಂದ, ಇವರ ಚೇಲಗಳಿಂದ ತಗೊಂಡಿರ್ಬೋದು. ಅದು ಅವ್ರು ಹೇಳ್ಬೋದು, ದೇವರು ಏನು ನನ್ನ ಕೈಯಲ್ಲಿ ತಗೊಂಡಿದ್ದೀನ, ನಾನು ತಗೊಂಡಿಸಿದ್ದೀನಿ ಅಂತ ಹೇಳ್ಬೋದು. ಇವರ ಆಫೀಸಲ್ಲೇ ಎಲ್ಲ ಆಗ್ತಾಯಿತ್ತು. ಅದು ಬಿಡಿ, ಅವರ ಚಾಲೆಂಜ್ಗಳಿಗೆ ಸಾರ್ವಜನಿಕರು ಉತ್ತರ ಕೊಡ್ತಾರೆ. ನಾನು ಇನ್ನೊಂದು ಕೇಳ್ತೀನಿ ಅವರಿಗೆ, ಅವರ ಪಕ್ಷದವರು ಯಾಕೆ ಮಾಡಲಿಲ್ಲ? ಅವರ ಪಕ್ಷದಲ್ಲಿ ಬೂತು, ಶಕ್ತಿ ಕೇಂದ್ರ, ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು, ಇವ್ರದ್ದು ಯಾಕೆ ಮಾಡಲಿಲ್ಲ? ನಾನೀಗ ಮೊನ್ನೆ ಮಾಡಿದ್ದೇನಲ್ಲ, ಲೀಸ್ಟ್ ಅವ್ರಿಗೆ ಕಳಿಸ್ತೀನಿ, ಅವರೊಮ್ಮೆ ಓದಿ ನೋಡಲಿ. ಇವ್ರದ್ದೆಲ್ಲ ನಮ್ಮ ಕೋಡಿಂಬೆ ಅವ್ರದ್ದೇ ಇದ್ದಾರಲ್ಲ, ಅವ್ರದ್ದೆಲ್ಲ ನೋಡಲಿ. ನರಿಮುಗ್ರಲ್ಲಿ ಇದ್ದಾರಲ್ಲ, ಅವ್ರದ್ದೆಲ್ಲ ನೋಡಲಿ. ಅವ್ರದ್ದು ಯಾಕೆ ಮಾಡಲಿಲ್ಲ? ಇನ್ನೊಂದು ಪ್ರಶ್ನೆ, ಇವರು ಅದು ಇದು ಅಂತೆಲ್ಲ ಕೇಳ್ತಾರಲ್ಲ, ಇವರಿಗೆ ಇಷ್ಟು ಕಡತವನ್ನು ಮಾಡಿದ್ದೀನಿ, ಅಷ್ಟು ಕಡತ ಎಲ್ಲ ಗ್ರಾಮಕ್ಕೆ ಹೋಗಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? 2 ವರ್ಷ ಸರ್ಕಾರ ಬಂತು, ಇನ್ನೊಂದೆಲ್ಲ ಕೊಡ್ತಾರಲ್ಲ. ಇಡೀ ಊರಿಗೆ ಗೊತ್ತಿದೆ ಇವರು ಲೀಸ್ಟು ಕೊಡ್ತೇವೆ ಅಂತ. ಲೀಸ್ಟು ತಂದು ಕೊಡ್ಬೋದು, ಏನು ತೊಂದರೆ ಇಲ್ಲ. ಲೀಸ್ಟ್ನವ್ರು ಅವ್ರ ಹತ್ರ ಲೀಸ್ಟ್ ರೆಡಿ ಮಾಡಿದ್ದೀನಿ. ಇನ್ನೂ ಪೂರ ಇವರಿಗೆ ಮುಖಭಂಗಗಳು ಆಗೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೇನೆ. ಸುಮ್ಮನೆ ಕೆಣಕೋದು ಬೇಡ. ಇಡೀ ಯಾರಿಗೆಲ್ಲ ಅಕ್ರಮ ಸಕ್ರಮ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತು. 28,000 ಕಡತಗಳನ್ನು ಪೆಂಡಿಂಗ್ ಇಟ್ಟಿದ್ದಾರಲ್ಲ, ಯಾಕೆ ಇಟ್ಟರು? 2 ವರ್ಷದಲ್ಲಿ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ಗ್ರಾಮಕ್ಕೆ ಹೋಗಿ ಮಾಡಲಿಕ್ಕೆ ಆಗಲಿಲ್ಲ? ಈಗ ಬಾಯಿ ಬಿಡುತ್ತೇನೆ, ನಾನು ಹೆಸರು ಕೊಡ್ತೀನಿ ಇನ್ನು ಸ್ವಲ್ಪ ಕೇಳಿದರೆ. ಸುದ್ದಿ ಚಾನಲ್, ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.